ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್. ಗೆಂಜಿದು ಗಶಿ ಮಾಡ್ತೇನೆ. ಗೆಂಜಿ ತುಂಡು ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ. ಈಗ ಮಿಕ್ಸಿಯಲ್ಲಿ ಮೆಣಸು, ಹುಳಿ, ತೆಂಗಿನಕಾಯಿ ಹಾಕಿ ಕಡಿತೇನೆ ನಯ ಮಾಡಿ. ಸ್ವಲ್ಪ ನೀರುಳ್ಳಿ ಹಾಕಿ ಇದು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಉಪ್ಪು ಹಾಕ್ತೇನೆ. ಈಗ ನೀರುಳ್ಳಿ ಹಾಕಿ ಉಪ್ಪಾಕಿ ಇದು ಜಂಜಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಒಗ್ಗರಣೆಗೆ ಇಟ್ಟಿದ್ದೇನೆ. ಈಗ ಮಸಾಲೆ ಹಾಕ್ತೇನೆ. ಒಗ್ಗರಣೆ ಆಯ್ತು. ಈಗ ಒಗ್ಗರಣೆ ಹಾಕ್ತೇನೆ. ಕುದಿಸ್ಲಿಕ್ಕೆ ಇಡ್ತೇನೆ. ರೆಡಿಯಾಗಿದೆ. Please like and subscribe for more such video updates.